ನೇಚರ್ ಆ್ಯಂಡ್ ನ್ಯಾಚುರಾಲಿಟಿ ಈಸ್ ದ ಹೈಲೈಟ್ ಆಫ್ ದಿಸ್ ಮೂವಿ. ತುಂಬ ಚೆನ್ನಾಗಿದೆ. ಖಂಡಿತವಾಗಲೂ ಕೂಡ ಇನ್ನೊಂದು ಸಾರಿ ಈ ಮೂವಿಯನ್ನು ನೋಡ್ಬೋದು. ಯಾಕಂದರೆ ಕಲಾವಿದರ ಬದುಕನ್ನು ಭಾಳ ಚೆನ್ನಾಗಿ ಕಟ್ಟಿಕೊಟ್ಟಿದ್ದಾರೆ. ಮತ್ತು ಕ್ಯಾಮರಾ ವರ್ಕ್ ಇರ್ಬೋದು, ಡೈಲಾಗ್ಗಳಿರ್ಬೋದು ತುಂಬ ಚೆನ್ನಾಗಿದೆ. ನಾವು ಒಂದು ಒಳ್ಳೆಯ ಮೂವಿ ಅಂತೇಳಿ ಯಾವುದನ್ನು ಕರಿತೀವಿ, ನಾವು ಕ್ಲಾಸ್ ಮೂವಿ ಅಂತೇಳಿ ಯಾವುದನ್ನು ಕರಿತೀವಿ, ಖಂಡಿತವಾಗ್ಲೂ ಇದನ್ನು ಒಪ್ಕೊಳ್ಬೋದು. ಮೂವಿ ಓವರಾಲ್ ಟೂ ಗುಡ್ ಆ್ಯಂಡ್ ಒಂಜಿ ಕಲಾವಿದ ಯಕ್ಷಗಾನ ಕಲಾವಿದನ ಬಗ್ಗೆ ಪಂತೀನಿ ಮಸ್ತ್ ಶೋಕಿತ್ತು. ನಮಕ್ ತೂನಾಗ ಯಕ್ಷಗಾನ ಜುಮ್ಮ ಆದೇ ಹಾಕೊಂಡು ಮೂವಿ ತುಂಬ ಚೆಂದ ಆಯಿತು, ತುಂಬ ಚೆಂದ ಆಗಿದೆ. ಥ್ಯಾಂಕ್ ಯು. ಒಳ್ಳೆ ಮೂವಿ, ವಿಭಿನ್ನವಾಗಿದೆ ಮೂವಿ. ಮತ್ತು ಯಕ್ಷಗಾನ ಅಂತ ಒಂದು ನೋಡೋದಾದರೆ ರಂಗಸ್ಥಳ ಮತ್ತು ಚೌಕಿಯಲ್ಲಿರುವಂಥ ಚೌಕಿ ಅನ್ನುವಂಥ ಒಂದು ವಿಶೇಷವಾದಂಥ ರಂಗಿನ ಮನೆ ಪ್ಲೇಸನ್ನು ಒಳ್ಳೆಯ ರೀತಿಯಲ್ಲಿ ಇವರು ಬಣ್ಣದ ಮೂಲಕ ಅದರ ಭಾವನೆಯನ್ನು ತೋರಿಸಿದ್ದಾರೆ. ಒಳ್ಳೆಯದಾಗಿ ಮೂಡಿ ಬಂದಿದೆ ಖುಷಿ. ಚಿತ್ರ ತುಂಬ ಚೆನ್ನಾಗಿದೆ. ನವಿರಾದ ಸಂಭಾಷಣೆ ಮತ್ತು ನಮ್ಮ ದಕ್ಷಿಣ ಕನ್ನಡದ ಸುತ್ತಮುತ್ತಲಿನ ಪ್ರದೇಶ ಮತ್ತು ಯಕ್ಷಗಾನ ನೋಡುವವರಿಗೆ ಇದು ತುಂಬ ಇಷ್ಟ ಆಗ್ಬೋದು. ಯಾಕಂದರೆ ಚೌಕಿಯ ಬಗ್ಗೆ ನಮಗೆ ಅಷ್ಟು ಗೊತ್ತಿಲ್ಲ. ಅದರಲ್ಲಿ ಏನಾಗ್ತದೆ, ನಾವು ಜಸ್ಟ್ ಅವರು ಬಂದು ಪರ್ಫಾರ್ಮ್ ಮಾಡೋದು ಮಾತ್ರ ನೋಡ್ತೇವೆ. ಬಟ್ ಇದು ತುಂಬ ಡಿಫ್ರೆಂಟ್ ಆಗಿದೆ. ಸೊ ಚೆನ್ನಾಗಿದೆ. ಈಗ ಆದಷ್ಟು ಅವಾರ್ಡುಗಳು ಬರಲಿ ಅಂತ ಆಶಿಸ್ತೇನೆ. ಹಾಗೆ ದೇಳಕಟ್ಟೆ ಸುರೇಶ್ ಮತ್ತು ತಂಡಕ್ಕೆ ಆಲ್ ದ ಬೆಸ್ಟ್ ಕೂಡ ಹೇಳ್ತೇನೆ. ಒಂದನೇದಾಗಿ ಭರವಸೆ ಮೂಡಿಸುವ ನಿರ್ದೇಶನ, ಅದನ್ನು ಖಂಡಿತವಾಗಿ ನಾನು ಹೇಳಲೇಬೇಕು. ಎರಡನೇದಾಗಿ ಬಹಳ ಕಡಿಮೆ ಬಜೆಟ್ನೊಳಗೆ ಪರಿಣಾಮಕಾರಿಯಾದ ರೀತಿಯಲ್ಲಿ ಒಂದು ವಿಷಯವನ್ನು ಪ್ರೇಕ್ಷಕರಿಗೆ ಮುಟ್ಟಿಸುವ ಪ್ರಯತ್ನದಲ್ಲಿ ಜಯಪ್ರಕಾಶ್ ಮತ್ತು ಸುರೇಶ್ ಇಬ್ಬರು ಯಶಸ್ವಿ ಆಗಿದ್ದಾರೆ ಅಂತ ಖಂಡಿತವಾಗಿ ನಾನು ಹೇಳ್ತೇನೆ. ಇದು ಕತೆ, ಚಿತ್ರಕಥೆ, ನಿರ್ದೇಶನ ಎಲ್ಲ ಎಕ್ಸಲೆಂಟ್ ಆಗಿತ್ತು. ಆ ಕಲೆ ಅಂತ ಹೇಳೋದನ್ನು ಭಾರಿ ಚಂದ ಮೂಡಿಸಿದ್ದಾರೆ. ಕಲೆಯನ್ನು ಕಲಾವಿದನ ಮೂಲಕ ಹೊರ ಚೆಲ್ಲಿದ್ದಾರೆ. ಈ ಕ್ಯಾಮರಾಮ್ಯಾನ್ ಆಗಿರ್ಬೋದು, ವರ್ಕ್ ನಿರ್ದೇಶನ ಆಗಿರ್ಬೋದು, ಹಾಗೆ ಕಲಾವಿದರು ಕೂಡ ಒಳ್ಳೆ ರೀತಿಯಲ್ಲಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ನನಗೆ ಅದು ತುಂಬ ಇಷ್ಟ ಆಯಿತು. ಭಾಳ ಉತ್ತಮವಾಗಿ ಮೂಡಿಬಂದಿದೆ. ಒಬ್ಬ ಕಲಾವಿದರ ಬದುಕು ಹೇಗಿದೆ ಎನ್ನುವುದನ್ನು ಮತ್ತು ಅದರ ಒಳಗೆ ಯಾವ ರೀತಿಯ ನೋವಿರುತ್ತದೆ, ನಾವು ಹೊರಗೆ ಕಾಣುವಾಗ ಅದು ಯಾವ ರೀತಿ ಇರ್ತದೆ, ಅದೇ ರೀತಿ ಅವರ ಒಳಗೆ ಇರುವಂಥ ಏನು ಇರ್ತದೆ ಎನ್ನುವಂಥದ್ದನ್ನು ಇಲ್ಲಿ ಸ್ಪಷ್ಟವಾಗಿ ಬಿಂಬಿಸಲಾಗಿದೆ. ಅದೇ ರೀತಿ ಒಂದು ಕಲಾವಿದರನ್ನು ಸೃಷ್ಟಿ ಮಾಡುವ ಕೆಲಸ ಸಹ ಇಲ್ಲಿ ಆಗಿದೆ ಅಂತ ಹೇಳಲಿಕ್ಕೆ ಒಟ್ಟಾಗಿ ಒಂದು ಉತ್ತಮ ಪಿಕ್ಚರ್ ಅಂತ ಹೇಳ್ತೀವಿ. ನಮ್ಮ ಕರಾವಳಿ ಪ್ರದೇಶದ ಒಂದು ಯಕ್ಷಗಾನದ ಹಿನ್ನೆಲೆ ಉಳ್ಳ ಒಂದು ಚೌಕಿಯ ಫಿಲ್ಮ್ ಮಾಡಿದ್ದಾರೆ. ಮನೋವೈಜ್ಞಾನಿಕ ಇದರಲ್ಲಿ ಮಾಡಿದ್ದಾರೆ. ತುಂಬ ಕತೆ ಚೆನ್ನಾಗಿದೆ. ಒಂದು ಎಲ್ಲರೂ ಪ್ರೋತ್ಸಾಹಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ ಅಷ್ಟೇ. ನಮಸ್ತೆ, ನಾನು ಚೇತನ್ ರಾವ್ ಅಂತೇಳಿ. ಸೊ ಈ ಮೂವಿಗೆ ನಾನು ಮೇಯ್ನ್ ಕ್ಯಾರೆಕ್ಟರ್ ನಾನು ವಾಯ್ಸ್ ಕೊಟ್ಟಿದ್ದೀನಿ. ಸೊ ಚಿತ್ರ ತುಂಬ ಚೆನ್ನಾಗಿ ಬಂದಿದೆ. ಸೊ ಇದರಲ್ಲಿ ನೋಡಿ ತುಂಬ ಖುಷಿ ಆಯಿತು. ಓವರಾಲ್ ಎಲ್ಲ ಪಾತ್ರಗಳು ತುಂಬ ಚೆನ್ನಾಗಿ ಬಂದಿದೆ. ಚೆನ್ನಾಗಿದೆ. ಒಂದೇ ಫಿಲ್ಮಲ್ಲಿ ಎಲ್ಲ ವಿಷಯವನ್ನು ತೋರಿಸುವಂಥ ಪ್ರಯತ್ನ ಆಗಿದೆ. ಎಲ್ಲರೂ ನೋಡುವಂಥ ಇದು ಒಂದು ಸ್ಪಿರಿಚುವಲ್ ವಿಷಯ ಆಗಿರಲಿ ಅಥವಾ ಒಂದು ಪರಕಾಯ ಪ್ರವೇಶ ಆಗಿರಲಿ, ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. JP ಸರ್ ಮತ್ತು ಸುರೇಶ್ ಸರ್ ತುಂಬ ಖುಷಿ ಆಯಿತು. ಎಲ್ಲರೂ ನೋಡಬೇಕಾಗುತ್ತೆ. ತುಂಬ ಚೆನ್ನಾಗಿದೆ ಸರ್. ಒಬ್ಬ ಕಲಾವಿದ ಹೇಗೆ ಪರಿವರ್ತನ ಆಗ್ತಾನೆ ರಂಗಿನ ಮನೆಯಲ್ಲಿ, ತುಂಬ ಚೆನ್ನಾಗಿ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಇಂಥ ಕಲೆಗಳು ಪ್ರತಿಯೊಬ್ಬರು ಕೂಡ ಮುಂದೆ ಬರಬೇಕು ಅಂತ ಈ ಕಲಾವಿದನ್ನು ಪ್ರೋತ್ಸಾಹ ಮಾಡಿಸಬೇಕು. ಯಾಕಂದರೆ ಒಬ್ಬ ಕಲಾವಿದನಿಗೆ ಬೇಕಾಗಿರುವಂಥದ್ದು ಪ್ರೋತ್ಸಾಹ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಸರ್. ಪ್ರತಿಯೊಬ್ಬರು ಕೂಡ ನೋಡುವಂಥದ್ದೇ ಫಿಲ್ಮು. ಥ್ಯಾಂಕ್ ಯು ಸರ್. ಫಿಲ್ಮ್ ಸೂಪರ್ ಇತ್ತು. ಸಾಂಗ್ಸ್ ಒಳ್ಳೆ ಸ್ಟೋರಿ, ಪೇಷನ್ಸ್ ಕೊಡ್ತು. ಅದ್ಭುತವಾಗಿ ಮೂಡಿ ಬಂದಿದೆ. ಅದು ಇದರಲ್ಲಿ ಎಲ್ಲ ಕಲಾವಿದರು ಒಳ್ಳೆ ನಟನೆಯನ್ನು ಮಾಡಿದ್ದಾರೆ. ಹಾಗೂ ಇದರಲ್ಲಿ ಇದ್ದ ಸಾಂಗ್ಸ್ ಆಗಲಿ ಅದು ಸಹ ತುಂಬ ಅದ್ಭುತವಾಗಿದೆ. ಆಲ್ ದ ಬೆಸ್ಟ್ ಚೌಕಿ ಟೀಮ್ ಎಲ್ಲರಿಗೂ. ಸೂಪರ್ ಆಗಿತ್ತು, ಒಳ್ಳೆಯದು. ಇಷ್ಟ ಅಂದರೆ ಇಲ್ಲ, ಆ್ಯಕ್ಟಿಂಗ್ ಎಲ್ಲ ಇಷ್ಟ ಆಯಿತು ಎಲ್ಲದು ಅಷ್ಟೇ. ಒಳ್ಳೆಯದಿತ್ತು. ಒಂದು ಅಂದರೆ ಯಕ್ಷಗಾನಕ್ಕೆ ಒಂದು ಒಳ್ಳೆ ಇದು ಕೊಟ್ಟಿದ್ದಾರೆ. ಮತ್ತು ಎಲ್ಲ ನಮ್ಮ ಎಲ್ಲ ಲೋಕಲೇ ಇದು ಮಾಡಿ ಒಳ್ಳೆಯ ಸಿನಿಮಾ, ಒಳ್ಳೆಯದು. ತುಂಬ ಖುಷಿ ಆಗ್ತಾಯಿದೆ. ಜನಗಳು ತುಂಬ ಒಳ್ಳೆ ಒಂದು ಫೀಡ್ಬ್ಯಾಕ್ ಕೊಡ್ತಾ ಇದ್ದಾರೆ. ಲಾಸ್ಟ್ ಥರ್ಸ್ಡೇ ಕೂಡ ಶೋ ಆಗಿ ದೊಡ್ಡವರು ರಂಗಭೂಮಿ ಕಲಾವಿದರು ಸಿನಿಮಾದಲ್ಲಿ ಅಷ್ಟೊಂದು ಇದು ಇಲ್ಲದಿದ್ದರೂ ಮಾಡಿದ ಪಾತ್ರಕ್ಕೆ ಒಳ್ಳೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ನಮ್ಮೆಲ್ಲ ಟೀಮ್ಗೆ ಇದು ಇವರ ಈ ಶುಭಾಶಯ ನಮ್ಮೆಲ್ಲ ಟೀಮಿಗೆ ಸಲ್ಲತ್ತೆ. ನಮಗಂತೂ ಎರಡೆರಡು ಸಲ ಶೋದಲ್ಲಿ ಒಳ್ಳೆ ಫೀಡ್ಬ್ಯಾಕ್ ಬಂದಿರೋದು ತುಂಬ ಖುಷಿ ಆಗ್ತಾಯಿದೆ. ಜಯಪ್ರಕಾಶ್ ಅವರ ನಿರ್ದೇಶನ ಮತ್ತು ನಾನು
ವಿಜುವಲ್ಸ್ ಮಾಡಿದ ಛಾಯಾಗ್ರಹಣ, ನಾನು ಸೀಟಲ್ಲಿ ಕೂತು ನನ್ನ ಕೆಲಸ ನೋಡಬೇಕಾದ್ರೆ ತುಂಬ ಖುಷಿ ಆಗ್ತಾ ಉಂಟು. ಸುಮಾರು ವರ್ಷದ ಕಷ್ಟ ಅಂತ ಹೇಳಿದ್ರಿ, ಇವತ್ತು ಜನ ಜೊತೆ ನೋಡುವಾಗ ಕಷ್ಟ ನೆನಪಿಗೆ ನೀರು ಬರುತ್ತೆ ಕಣ್ಣಲ್ಲಿ. ಅಷ್ಟು ದುಡಿಯೋದಕ್ಕೆ ಇವತ್ತು ಇಷ್ಟೊಂದು ಫೀಡ್ಬ್ಯಾಕ್ ಸಿಗ್ತಾ ಉಂಟಲ್ಲ ಅಂತ ಅದೊಂದು ತುಂಬ ಖುಷಿ ನಮಗೆ. ಇನ್ನು ಮುಂದೆ ಪ್ರಾಜೆಕ್ಟ್ ಬರುವಾಗ ಹೀಗೆ ಒಂದು ಜನಗಳ ಸಹಕಾರ ಇರಲಿ ಅಂತ ನಾನು ಮಾಡ್ತೀನಿ. ಥ್ಯಾಂಕ್ ಯು. ಆ್ಯಕ್ಚುಲಿ ಇದು ಸೆಕೆಂಡ್ ಕನ್ನಡ ಮೂವಿ. ಫಸ್ಟ್ ಆ್ಯಕ್ಚುಲಿ ಚೌತಿ ಮಾಡಿದ್ದು. ಇದು ಪೀಪಲ್ ರೆಸ್ಪಾನ್ಸ್ ನೋಡೋದು ತುಂಬ ಖುಷಿಯಾಯಿತು. ಇನ್ನಷ್ಟು ಇದು ವರ್ಲ್ಡ್ ವೈಡ್ ಸ್ಪ್ರೆಡ್ ಆಗಲಿ ಅಂತ ನಾನು ಕೇಳ್ತಿದ್ದೇನೆ ಎಲ್ಲರ ಹತ್ರ. ಮತ್ತು ಫಸ್ಟ್ ಆಫ್ ಆಲ್ ನಾನು ಜಯಪ್ರಕಾಶ್ ಮತ್ತು ಸುರೇಶ್ ತುಂಬ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಒಂದು ಹೊಸ ಟ್ಯಾಲೆಂಟನ್ನು ಒಂದು ಸ್ಟೇಜ್ ಮೇಲೆ ತರೋದಂದ್ರೆ ಅಷ್ಟು ಈಸಿ ಇಲ್ಲ. ಅದು ಟ್ರಸ್ಟ್ ಕೊಡಬೇಕು ಅವ್ರ ಮೇಲೆ. ಸೊ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಿದ್ದೇನೆ. ನೆಕ್ಸ್ಟಿಗೆ ಒಂದೊಂದು ಆಡಿಯನ್ಸ್ ಅವರು ಫೀಡ್ಬ್ಯಾಕ್ ಕೇಳುವಾಗ ನಮಗೆ ತುಂಬ ಖುಷಿ ಆಗ್ತದೆ. ಒಂದು ಸೆಲ್ಫ್ ಕೇಳುವಾಗ ಅಟ್ಲೀಸ್ಟ್ ಒಂದು ನಮ್ಮಂಥ ಕಲಾವಿದರಿಗೆ ಅದನ್ನು ಬೇಕು ಆ್ಯಕ್ಚುಲಿ. ಯಾಕಂದರೆ ಇನ್ನೂ ಅಷ್ಟು ನೆಕ್ಸ್ಟ್ ಪ್ರಾಜೆಕ್ಟ್ಗೆಲ್ಲ ಮಾಡುವಾಗ ತುಂಬ ಹೆಲ್ಪ್ಫುಲ್ ಆಗ್ತದೆ. ಸೊ ನಿಮಗೆ ಸಹ ತುಂಬ ಥ್ಯಾಂಕ್ಸ್. ಯಾಕಂದರೆ ನಿಮ್ಮ ಇದು ಇಂಟ್ರೆಸ್ಟಿಂದ ನಿಮ್ಮ ತುಂಬ ಯಂಗ್ಸ್ಟರಿಗೆ ತುಂಬ ಹೆಲ್ಪ್ ಆಗ್ತಾ ಉಂಟು. ಸೊ ನನಗೆ ತುಂಬ ಖುಷಿ ಆಗ್ತದೆ ಈ ಟೈಮ್ಗೆ ಎಲ್ಲ ನಮ್ಮದು ಶೇರ್ ಮಾಡುವಾಗೆಲ್ಲ. ಥ್ಯಾಂಕ್ ಯು. ಆಡಿಯನ್ಸ್ ಜೊತೆ ನೋಡಿದ್ರಿ, ಹೇಗಿತ್ತು ಅನುಭವ? ದೊಡ್ಡ ಪರದೆಯ ಮೇಲೆ ನಿಮ್ಮ ಕನಸು ಸಾಕಷ್ಟು ವರ್ಷಗಳ ನಂತರ ಬಂದಿದೆ. ಚೌಕಿ ರಂಗಿನ ಮನೆ ಇದರಲ್ಲಿ ಎಲ್ಲ ಹೊಸ ಪ್ರತಿಭೆಗಳೇ ಇರುವುದು. ಇದರಲ್ಲಿ ಒಂದು ನಿರ್ದೇಶನದ ರೀತಿ ಭಾರೀ ಉತ್ತಮ ರೀತಿಯಾಗಿ ಮೂಡಿ ಬಂದಿದೆ. ಜಯಪ್ರಕಾಶ್ ರವರ ನಿರ್ದೇಶನ, ಅದು ಕೂಡ ಕ್ಯಾಮರಾದ ಮುಂದೆ ಗೊತ್ತೇ ಇಲ್ಲ ಅಂಥ ಒಂದು ಕಲಾವಿದರನ್ನು ನಟನೆ ಮಾಡುವಾಗೆ ಮಾಡಿದ್ದಾರೆ. ಅದೇ ರೀತಿ ಇದರ ಕಥೆಯ ಸಂಭಾಷಣೆ ಸುರೇಶ್ ದೇರಳಕಟ್ಟೆ ಹಾಗೂ ಛಾಯಾಗ್ರಹಣ ಅದು ಕೂಡ ಭಾರಿ ಚೆನ್ನಾಗಿ ಮಾಡಿದ್ದಾರೆ. ರಾಜೇಶ್ ಕೃಷ್ಣನ್ ಸರ್ದು ಗಾನ ಅಂದರೆ ಅದು ಪದ್ಯ ಅಂತ ಹೇಳಿದರೆ ಇನ್ನೂ ಕೂಡ ಕೇಳುವ ಅಂತ ಆಗ್ತದೆ. ಅದರೊಟ್ಟಿಗೆ ಅನುರಾಧ ಭಟ್ ಅವರು ಕೂಡ ಚೆನ್ನಾಗಿ ಆಡಿದ್ದಾರೆ. ಮ್ಯೂಸಿಕ್ ಅಂತೂ ಸೂಪರ್ ಆಗಿದೆ. ಇದೊಂದು ಕಲಾವಿದನ ಬಣ್ಣದ ಬದುಕು, ಆ ಬಣ್ಣದ ಬದುಕಲ್ಲಿ ಯಾವ ರೀತಿಯಾಗಿ ಬದಲಾವಣೆಗೆ ಆಗ್ತದೆ ಅಂಥದ್ದೆಲ್ಲ ಈ ಚಿತ್ರದಲ್ಲಿ ಮೂಡಿಬಂದಿದೆ. ನಾನು ಈ ಕರಾವಳಿಯ ಎಲ್ಲ ಕಲಾವಿದರಲ್ಲೂ ಹಾಗೂ ಪ್ರೇಕ್ಷಕರಲ್ಲಿ ವಿನಂತಿ, ಇದೊಂದು ಭಾರಿ ಕಷ್ಟದಿಂದ ಮಾಡಿದಂಥ ಫಿಲ್ಮು. ಎಲ್ಲ ಹೊಸ ಮುಖಗಳ ಪ್ರತಿಭೆ ಇಲ್ಲಿ ಹೊರಗೆ ತೆಗೆದಿದ್ದಾರೆ. ಈ ಫಿಲ್ಮನ್ನು ಎಲ್ಲರೂ ನೋಡಬೇಕು. ಪ್ರತಿ ಇಲಾಖೆಯವರು ಸಮೇತ ಈ ಫಿಲ್ಮನ್ನು ನೋಡಬೇಕು. ಯಕ್ಷಗಾನ ಅಕಾಡೆಮಿಯವರು ಕೂಡ ಈ ಗಮನದಲ್ಲಿ ಇಟ್ಕೊಂಡು ಇಂಥ ಚಿತ್ರಗಳಿಗೆ ತುಂಬ ಸಹಕಾರ ಕೊಡಬೇಕು. ಸಹಕಾರ ಇದ್ದರೆ ಮಾತ್ರ ಇನ್ನೂ ಕೂಡ ನಿರ್ದೇಶಕರಿಗೆ ಇನ್ನೂ ಕೂಡ ಉತ್ತಮವಾದ ಕಥಾವಸ್ತುವನ್ನು ಇಟ್ಕೊಂಡು ಮಾಡಲಿಕ್ಕೆ ಆಗ್ತದೆ. ಎಲ್ಲರೂ ಕೂಡ ಎಲ್ಲರೂ ಈ ಚೌಕಿ ರಂಗಿನ ಮನೆ ಚಿತ್ರವನ್ನು ನೋಡಬೇಕಂತ ನಿಮ್ಮಲ್ಲಿ ವಿನಂತಿ.